ಇತ್ತೀಚೆಗೆ ಮಂಗಳೂರು ನಗರದ ಆಸುಪಾಸಿನಲ್ಲಿ ಪತ್ತೆಯಾಗಿದ್ದ ಬಾಂಗ್ಲಾ ನುಸುಳುಕೋರರನ್ನ ಕೊನೆಗೂ ಗಡೀಪಾರು ಮಾಡುವುದಕ್ಕೆ ಸಿದ್ಧತೆ ನಡೆದಿದೆ. ಒಟ್ಟು 21 ಬಾಂಗ್ಲಾದೇಶಿಗರನ್ನ ಮಂಗಳೂರಿನಿಂದ ಬೆಂಗಳೂರಿಗೆ ಕರೆದೊಯ್ದು ಅಲ್ಲಿಂದ ರೈಲಿನ ಮೂಲಕ ಪಶ್ಚಿಮ ಬಂಗಾಳದ ಮಾಲ್ದಾಕ್ಕೆ ಕಳುಹಿಸಲಾಗ್ತಾ ಇದೆ. ಆಗಸ್ಟ್ 23ರಂದು ಮಂಗಳೂರಿನಿಂದ ಅವರನ್ನೆಲ್ಲ 30 ಪೊಲೀಸರ ಕಾವಲಿನೊಂದಿಗೆ ಕರೆದೊಯ್ಯಲಾಗ್ತಾ ಇದೆ. ಕಳೆದ ವರ್ಷ ಇಬ್ಬರನ್ನ ಗಡೀಪಾರು ಮಾಡಿರುವ ವರದಿಗಳಿವೆ. ಸುರತ್ಕಲ್ ಠಾಣೆ ವ್ಯಾಪ್ತಿಯ ನಿರ್ಮಾಣ ಹಂತದ ಕಟ್ಟಡದಲ್ಲಿ ಬಾಂಗ್ಲಾದೇಶಿಗರನ್ನ ಪತ್ತೆ ಮಾಡಲಾಗಿತ್ತು. ಜುಲೈ 9ರಂದು ಸುರತ್ಕಲ್ ಪೊಲೀಸರು ಅಲ್ಲಿಗೆ ದಿಢೀರ್ ದಾಳಿ ನಡೆಸಿ 8 ಮಂದಿಯನ್ನ ಬಂಧಿಸಿದ್ರು. ಬಾಂಗ್ಲಾದ ರಾಜಶಾಹಿ ವಿಭಾಗದ ಗೋ ಅಗರಿ ತಾಲೂಕಿನ ಇವರನ್ನ ವಶಕ್ಕೆ ಪಡೆದು ಪ್ರತ್ಯೇಕವಾಗಿ ಪೊಲೀಸ್ ನಿಗಾದಲ್ಲಿ ಇರಿಸಲಾಗಿತ್ತು. ಬಳಿಕ ಉರ್ವಾ ಠಾಣೆಯ ಕೊಡಿಕಲ್ ಮತ್ತು ಕೆಪಿಟಿ ಬಳಿಯಿಂದ ಪ್ರತ್ಯೇಕ 2 ನಿರ್ಮಾಣ ಸ್ಥಳಗಳಿಂದ 4 ಅಪ್ರಾಪ್ತರ ಸಹಿತ 11 ಮಂದಿಯನ್ನ ಬಂಧಿಸಿದ್ರು. ಬಳಿಕ ಮೂಡುಬಿದ್ರೆ ಹಾಗೂ ಮುಲ್ಕಿಯಲ್ಲೂ ತಲಾ ಒಬ್ಬರು ಬಾಂಗ್ಲಾ ನುಸುಳುಕೋರರನ್ನ ಬಂಧಿಸಲಾಗಿತ್ತು. ಇದೀಗ 1.5 ತಿಂಗಳ ಬಳಿಕ ಬಂಧಿತ ಎಲ್ಲ 21 ಮಂದಿಯನ್ನು ಗಡೀಪಾರು ಮಾಡಲಾಗ್ತಾ ಇದೆ. ಬಾಂಗ್ಲಾದೇಶಿಗರೆಲ್ಲರೂ ಮುರ್ಷಿದಾಬಾದ್ ಮೂಲಕ ಭಾರತಕ್ಕೆ ನುಸುಳಿ ಬಂದಿದ್ರು. ಇಲ್ಲಿನ ಮಧ್ಯವರ್ತಿಗಳ ಮೂಲಕ ಪಶ್ಚಿಮ ಬಂಗಾಳದ ವಿಳಾಸವಿರುವಂತಹ ಇತರರ ಆಧಾರ್ ಕಾರ್ಡ್ಗಳಿಗೆ ಅವರ ಭಾವಚಿತ್ರ ಅಂಟಿಸಿ ಕಲರ್ ಜೆರಾಕ್ಸ್ ಮಾಡುವ ಮೂಲಕ ನಕಲಿ ಕಾರ್ಡ್ ಸಿದ್ಧಪಡಿಸಿಕೊಂಡಿದ್ರು. ಬಳಿಕ 3 ತಿಂಗಳ ಹಿಂದೆ ಮಂಗಳೂರಿಗೆ ಬಂದು ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ಕೂಲಿ ಕಾರ್ಮಿಕರಾಗಿ ತೊಡಗಿಕೊಂಡಿದ್ದು ತನಿಖೆಯಲ್ಲಿ ಬಯಲಾಗಿತ್ತು. ತೀವ್ರ ತಪಾಸಣೆಗೆ ಒಳಪಡಿಸಿದಾಗ ಅವರ ಬಾಂಗ್ಲಾದೇಶದ ರಾಷ್ಟ್ರೀಯ ಐಡಿ ಕಾರ್ಡ್, ಜನನ ಪ್ರಮಾಣ ಪತ್ರ, ಅವರ ಕುಟುಂಬದ ದಾಖಲೆಗಳು ಪತ್ತೆಯಾಗಿತ್ತು. ಹಾಗಾಗಿ ಬಾಂಗ್ಲಾದೇಶಿಗರೇ ಎನ್ನುವುದು ದೃಢಪಟ್ಟಿತ್ತು. ಯಾವುದೇ ವೀಸಾ ಇಲ್ಲದೆ ಅಕ್ರಮವಾಗಿ ಭಾರತದೊಳಕ್ಕೆ ನುಸುಳಿದ್ದವರ ವಿರುದ್ಧ ಈಚೆಗೆ ಮಂಗಳೂರು ಪೊಲೀಸರು ಬೆಂಗಳೂರಿನಲ್ಲಿರುವ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಸಮಗ್ರ ವರದಿ ಕಳುಹಿಸಿದ್ರು. ಮಂಗಳೂರಿನಲ್ಲಿ ಬಂಧಿತ ಬಾಂಗ್ಲಾದೇಶದ 21 ಮಂದಿ ಪ್ರಜೆಗಳನ್ನು ಗಡಿ ಭದ್ರತಾ ಪಡೆಗೆ ಹಸ್ತಾಂತರಿಸಲು 30 ಮಂದಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಯನ್ನೊಳಗೊಂಡ ತಂಡವನ್ನು ನಿಯೋಜಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಬಂಧಿತರನ್ನ ಬಸ್ ಮೂಲಕ ಬೆಂಗಳೂರಿಗೆ ಕರೆದೊಯ್ಯಲಾಗಿದ್ದು ಆಗಸ್ಟ್ 23ರಂದು ರೈಲಿನಲ್ಲಿ ಪಶ್ಚಿಮ ಬಂಗಾಳದ ಮಾಲ್ದಾಗೆ ಕರೆದೊಯ್ಯಲಾಗುತ್ತೆ. ಮಾಲ್ದಾದಲ್ಲಿ ಅವರನ್ನ ಬಿಎಸ್ಎಫ್ ಅಧಿಕಾರಿಗಳಿಗೆ ಹಸ್ತಾಂತರಿಸಲಾಗುವುದು ಎಂದು ಅವರು ಮಾಹಿತಿ ನೀಡಿದ್ದಾರೆ. 21 ಮಂದಿಯನ್ನ ಆಗಸ್ಟ್ 26ರ ಒಳಗೆ ಬಿಎಸ್ಎಫ್ಗೆ ಹಸ್ತಾಂತರಿಸಲಾಗುವುದು. ಬಳಿಕ ಅವರು ಬಿಎಸ್ಎಫ್ ಅಧಿಕಾರಿಗಳು ನಿಯಮಾನುಸಾರ ಮುಂದಿನ ಕಾನೂನು ಕ್ರಮ ಹಾಗೂ ಗಡೀಪಾರು ಪ್ರಕ್ರಿಯೆ ಕೈಗೊಳ್ಳಲಿದ್ದಾರೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ.